ಒಡಿಶಾದಲ್ಲಿ ನಡೆದಂಥ ರೈಲು ದುರಂತಕ್ಕೆ ಇದೀಗ 233 ಜನ ಉಸಿರು ಚೆಲ್ಲಿರುವಂಥದ್ದು. ಒಡಿಶಾದ ಬಾಲಸೂರು ಜಿಲ್ಲೆಯ ಬಹನಾಗ್ ರೈಲು ನಿಲ್ದಾಣದ ಬಳಿ ನಿನ್ನೆ ನಡೆದಂಥ ಭೀಕರ ರೈಲು ದುರಂತ. ಈ ಘನಘೋರ ಭೀಕರ ರೈಲು ದುರಂತದಲ್ಲಿ ಇದೀಗ 233 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಸುದ್ದಿ ಬರ್ತಾ ಇರುವಂಥದ್ದು. 900ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ತಕ್ಷಣ ಅವರನ್ನು ಅಲ್ಲಿಯ ಸ್ಥಳೀಯ ಆಸ್ಪತ್ರೆಗಳಿಗೆ ಸಾಗಿಸಿದ್ರು. ಇದೀಗ ಅದರಲ್ಲಿ 233 ಜನ ಉಸಿರು ಚೆಲ್ಲಿದ್ದಾರೆ ಅನ್ನೋದು ಸುದ್ದಿ ಕೇಳಿ ಬರ್ತಾ ಇದೆ. ಘಟನೆಯಲ್ಲಿ 900ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಗಾಯಾಳುಗಳನ್ನು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅದರಲ್ಲಿ ಈಗ 233 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಸುದ್ದಿ ಬರ್ತಾ ಇದೆ. ನಿನ್ನೆ ನಡೆದಂಥ ಘನಘೋರ ರೈಲು ದುರಂತದಲ್ಲಿ 233 ಜನ ಹತರಾಗಿದ್ದಾರೆ. ಒಡಿಶಾದ ಬಾಲಸೂರು ಜಿಲ್ಲೆಯ ಬಹನಾಗ್ ರೈಲು ನಿಲ್ದಾಣದ ಬಳಿ ನಡೆದಂಥ ಭೀಕರ ರೈಲು ದುರಂತದಲ್ಲಿ ಇದೀಗ 233 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಸುದ್ದಿ ಬರ್ತಾ ಇರುವಂಥದ್ದು. 900ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅದರಲ್ಲಿ ಈಗ 233 ಜನ ಇಹಲೋಕ ತ್ಯಜಿಸಿದ್ದಾರೆ ಅನ್ನೋದು ಸುದ್ದಿ ಬರ್ತಾ ಇದೆ. ಭಾರತದ ರೈಲು ಅವಘಡಗಳ ಕರಾಳ ಇತಿಹಾಸಕ್ಕೆ ಇನ್ನೊಂದು ರೈಲು ಅಪಘಾತ. ನಿನ್ನೆ ನಡೆದಂಥ ಒಡಿಶಾದ ಬಾಲಸೂರು ಜಿಲ್ಲೆಯ ಬಹನಾಗ್ ರೈಲು ನಿಲ್ದಾಣದ ಬಳಿ ನಡೆದಂಥ ಭೀಕರ ರೈಲು ದುರಂತ. ಇದರಲ್ಲೀಗ 233 ಜನ ಹತರಾಗಿದ್ದಾರೆ ಅನ್ನೋದು ಸುದ್ದಿ ಬರ್ತಾ ಇದೆ. 900ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅದರಲ್ಲೀಗ 233 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ತಿಳಿದು ಬರ್ತದೆ. ಒಡಿಶಾದಲ್ಲಿ ನಡೆದಂಥ ರೈಲು ದುರಂತಕ್ಕೆ ಇದೀಗ 233 ಜನ ಉಸಿರು ಚೆಲ್ಲಿರುವಂಥದ್ದು. ಒಡಿಶಾದ